ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಮನೆ ಬೀಗ ಮುರಿದು ಒಳನುಗ್ಗಿ ಕಳ್ಳತನ ಮಾಡಿರುವ ಘಟನೆ ಶುಕ್ರವಾರ ಬೆಳಗ್ಗೆ 11:30 ಸಮಯದಲ್ಲಿ ನಡೆದಿದೆ. ಪಟ್ಟಣದ ಡಿಡಿಪಿಐ ಕಚೇರಿ ಹಿಂಭಾಗದ ಮನೆಯಲ್ಲಿ ವಾಸ ಇರುವ ಆಶಾ ಎಂಬುವರು ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ಹೋಗಿದ್ದರು. ಮನೆಗೆ ಬೀಗ ಹಾಕಿರುವುದನ್ನು ಕಂಡ ಕಳ್ಳರು ಬೀಗ ಒಡೆದು ಒಳನುಗ್ಗಿ ಬೀರುವಿನಲ್ಲಿದ್ದ ಸುಮಾರು 4 ಲಕ್ಷ ಹಣ ಹಾಗೂ 60 ಗ್ರಾಂ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಆಬಿದ್, ಮಧುಗಿರಿ. ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಇಲ್ಲಿ KR ಬಡಾವಣೆಯಲ್ಲಿರೋದು. ನಾವು BO ಆಫೀಸ್ ಪಕ್ಕ ಸಂಧಿಯಲ್ಲಿ. ನಾವಿಲ್ಲಿ 11 ಗಂಟೆಗೆ ನಾನು ಡ್ಯೂಟಿಗೆ ಹೋಗಿದ್ದೆ, ನಮ್ಮ ಮನೆಯವ್ರು ಅಂಗಡಿಗೆ ಹೋಗಿದ್ದರು. 11 ಗಂಟೆಗೆ ನಾನು ಹೋಗಿದ್ದೀನಿ, 11:45ಗೆ ನಮ್ಮ ಮನೆಯವ್ರು ಬಂದು ನೋಡೋಷ್ಟರಲ್ಲಿ ಮನೆ ಬೀಗ ಬೀರು ಎಲ್ಲ ಓಡಾಕ್ಬಿಟ್ಟು ದುಡ್ಡು ಒಡವೆ ಎಲ್ಲ ತಗೊಂಡೋಗಿದ್ರು. ಎಷ್ಟು ಕಳ್ತನಾಗಿದೆ? 4 ಲಕ್ಷ, 4.5 ಲಕ್ಷ ದುಡ್ಡು, ಒಂದು 60 ಗ್ರಾಮ್ 70 ಗ್ರಾಮ್ ಬಂಗಾರ. ಪೊಲೀಸ್ನವ್ರು ಬಂದಿರಾ? ಹಾಂ, ಬಂದಿದ್ರು. ಪೊಲೀಸ್ ಕಾಡ್ ನಾಯಿ ಎಲ್ಲ ಬಂದಿದ್ರು.